ಉಡುಪಿಯ ಕೇದಾರೋತ್ಥಾನ ಪ್ರತಿಷ್ಠಾನ ಉಡುಪಿ ವಿಧಾನಸಭಾ ಕ್ಷೇತ್ರದ 2,000 ಎಕರೆ ಹಡಿಲು ಗದ್ದೆಯಲ್ಲಿ ಬೇಸಾಯ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಬ್ರಹ್ಮಾವರ ತಾಲೂಕಿನ ವಾರಂಬಳಿಯಲ್ಲಿ ಇಂದು 100 ಎಕರೆ ಜಮೀನಿನಲ್ಲಿ ನಾಟಿ ಕಾರ್ಯಕ್ಕೆ ನಟ ರಕ್ಷಿತ್ ಶೆಟ್ಟಿ ಚಾಲನೆ ನೀಡಿದರು. ಕೆಸರು ಗದ್ದೆಗೆ ಇಳಿದು ರಕ್ಷಿತ್ ಶೆಟ್ಟಿ ಭೂಮಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿದರು. ನಾಟಿ ಯಂತ್ರಕ್ಕೆ ಪೈರುಗಳನ್ನು ನೀಡಿದರು. ಕೆಸರು ಗದ್ದೆಗೆ ಇಳಿದು ಕೈ ನಾಟಿ ಮಾಡುವ ಮೂಲಕ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾದರು. ರಕ್ಷಿತ್ ಶೆಟ್ಟಿಯ ಜೊತೆ 100 ಸ್ಥಳೀಯರು ಬೇಸಾಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಟ, ಬೆಂಗಳೂರಿನಿಂದ ನನ್ನ ಸುಮಾರು ಗೆಳೆಯರು ಹಳ್ಳಿಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಭಾಗದ ಯುವಕರು ಮತ್ತೆ ಕೃಷಿ ಚಟುವಟಿಕೆಗಳತ್ತ ಮುಖವನ್ನ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಉಡುಪಿಯಲ್ಲಿ ಭತ್ತದ ಬೇಸಾಯವನ್ನ ಪ್ರಮುಖ ಬೆಳೆಯಾಗಿ ಬೆಳೆಸಲಾಗ್ತಾ ಇತ್ತು. ಈಗ ಬೇಸಾಯ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಶಾಸಕ ರಘುಪತಿ ಭಟ್ ಈಗ ಮುಂದಾಳತ್ವ ವಹಿಸಿದ್ದು ಮತ್ತೆ ಎಲ್ಲರೂ ಬೇಸಾಯ ಕೃಷಿಯತ್ತ ಮುಖ ಮಾಡುವಂತಾಗಲಿ ಎಂದು ರಕ್ಷಿತ್ ಹಾರೈಸಿದರು. ಕೇದಾರೋತ್ಥಾನಕ್ಕೆ ತಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಲು ಸಿದ್ಧ ಎಂದು ಹೇಳಿದರು. ಇದೇ ವೇಳೆ ತಮ್ಮ ನೆಚ್ಚಿನ ನಟನ ಜೊತೆ ಸೆಲ್ಫಿಯನ್ನ ತೆಗೆಯಲು ಅಭಿಮಾನಿಗಳು ಮುಗಿಬಿದ್ರು. ಸಮಯದಲ್ಲಿ ಕರಾವಳಿ ಅಂದರೆ ಇಲ್ಲಿಯ ಜನರ ಮುಖ್ಯ ಉದ್ಯಮ ಕೃಷಿಯಾಗಿತ್ತು. ಬಟ್ ನಾನು ಚಿಕ್ಕವನಿರಬೇಕಾದ್ರೆ ನಾನು ಅಜ್ಜಿ ಮನೆಗೆಲ್ಲ ಹೋದರೆ ಎಲ್ಲ ಕಡೆಯೂ ಬರೀ ಗದ್ದೆಯಲ್ಲಿ ಕೃಷಿ ಮಾಡ್ತಾಯಿದ್ರು. ಅವಾಗ ಕಳೆದ 10-15 ವರ್ಷದಲ್ಲಿ ಇದೆಲ್ಲ ನಿಂತೋಗಿತ್ತು. ನನ್ನ ತಂದೆ ಆ ಟೈಮಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವಾಗಲೂ ಬರೀ ಹವ್ಯಾಸವಾಗಿ ಮಾಡ್ತಾರೆ ಬಿಟ್ಟರೆ ಮುಂಚಿನ ಪ್ರಮಾಣದಲ್ಲಿ ಕೃಷಿ ಆಗೋದು ನಾನು ಕರಾವಳಿಯಲ್ಲಿ ಬಹಳ ಕಡಿಮೆ ನೋಡಿರೋದು ಇತ್ತೀಚಿನ ದಿನದಲ್ಲಿ. ಇದು ಎಲ್ಲಿಗೆ ಹೋಗುತ್ತೆ? ಕರಾವಳಿಯಲ್ಲಿ ಹಂಗಿದ್ರೆ ಇನ್ನು ರೈತರೇ ಕಡಿಮೆ ಆಗಿಬಿಡ್ತಾರಾ, ಅಥವಾ ನಾವು ತಿನ್ನೋ ಚೈನಾದಿಂದ ಪ್ಲಾಸ್ಟಿಕ್ ಅಕ್ಕಿ ತರಿಸ್ಕೊಂಡೆ ತಿನ್ನಬೇಕಾ ನಾವು ಅಂತ ಯೋಚನೆ ಟೈಮಲ್ಲಿ ರಘುಪತಿ ಭಟ್ರು ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸುಮಾರು 1,500 ಎಕರೆ ಗದ್ದೆನ ವಾಪಸ್ ಕೃಷಿಗೆ ಅಲ್ಲಿ ವಾಪಸ್ ಕೃಷಿ ಮಾಡೋ ಥರ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಒಂದು ಖುಷಿ ವಿಷಯ ಏನಂತಂದರೆ, ಕಳೆದ 10-15 ವರ್ಷದಲ್ಲಿ ಎಲ್ಲರೂ ಊರು ಬಿಟ್ಟು ಬೆಂಗಳೂರಿಗೆ ಅಥವಾ ಬೇರೆ ಸಿಟಿ ಹೋದವರು ಅವರೆಲ್ಲ ವಾಪಸ್ ಊರಿಗೆ ಬರಬೇಕು, ಕೃಷಿ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸಲ್ಲಿ ಇದ್ದಾರೆ. ಇಂಥ ಒಂದು ಥಾಟ್ ಪ್ರೊಸೆಸಲ್ಲಿ ಇರಬೇಕಾದ್ರೆ ಅವ್ರಿಗೆ ವಾಪಸ್ ಬರಬೇಕಾದ್ರೆ ದೇವರನ್ನೇ ಯಾರಿಗೂ ಇಲ್ಲಿ ಕೃಷಿ ಹೆಂಗೆ ಮಾಡೋದು ಅನ್ನೋದು ಗೊತ್ತಿಲ್ಲ. ಸೊ ಆವಾಗ ಈ ಥರದ್ದು ಕೇದಾರೋತ್ಥಾನ ಅನ್ನೋ ಇನಿಷಿಯೇಟಿವ್ ಏನಿದೆ ರಘುಪತಿ ಭಟ್ರದ್ದು, ವಾಪಸ್ ಬರೋರಿಗೆಲ್ಲ ಒಂದು ಹೆಲ್ಪ್ ಆಗುತ್ತೆ. ಯಾಕಂದರೆ ಇವರು